ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಈಗ ಅದೇ ಬೇನನ ಚರಿತ್ರೆ ಮುಂದುವರಿತಾ ಇದೆ. ಬೇನ ಮಹಾರಾಜ ಈಗ ಮುನಿಗಳು ಅವರು ಸುಮ್ಮನೆ ಬೇನ ಮಹಾರಾಜನ ರಾಜ ಮಾಡ್ಬಿಟ್ಟು ಹೋಗ್ಬಿಟ್ರು, ಅಷ್ಟೇ ಮರ್ತು ಬಿಟ್ರು ಅವರು, ಆಯ್ತು ಅಂತಲ್ಲ. ಸೊ ಅವರು ಹೇಗೆ ಬೇನ ಮಹಾರಾಜ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾನೆ, ಸೊ ಅದರ ಬಗ್ಗೆ ಅವರು ಇದು ನೋಡ್ತಾ ಇದ್ದಾರೆ, ಚಿಂತನೆ ಮಾಡ್ತಾ ಇದ್ದಾರೆ. ಈಗ ಚಿಂತನೆ ಮಾಡ್ತಾ ಪರಿಶೀಲನೆ ಮಾಡ್ತಾ ಇಲ್ಲಿ ಹೇಳ್ತಾ ಇರೋದ್ರಲ್ಲಿ ಜನರಿಗೆ ರಾಜನಾದವನು ಭಗವಂತನ ಪ್ರತಿನಿಧಿಯಾಗಿ ನರದೇವನಾಗಿ ಭೌತಿಕವಾಗಿ ರಕ್ಷಣೆ, ಅದಕ್ಕಿಂತಾಗಿ ಹೆಚ್ಚಾಗಿ ಆಧ್ಯಾತ್ಮಿಕವಾಗಿ ರಕ್ಷಣೆ. ಸೊ ಭೌತಿಕ ರಕ್ಷಣೆ ಒಂದು, ಭೌತಿಕವಾಗಿ ಹೇಳ್ತಾರೆ ಆಕ್ಚುಲಿ ಕ್ಷತ್ರಿಯರು ಆ ರೀತಿಯ ಒಂದು ನ್ಯಾಯ ಧರ್ಮ ಒಂದು ರಕ್ಷಣೆ ಇದ್ರೆ ಮತ್ತೆ ಜನರಿಗೆ ಆಧ್ಯಾತ್ಮಿಕ ಚಿಂತನೆ ಮಾಡಕ್ಕೆ, ಇಲ್ಲಾಂದ್ರೆ ಮಾಡಕ್ಕಾಗಲ್ಲ. ಭೌತಿಕವಾಗಿ ಒಂದು ರೀತಿಯ ಒಂದು ಶಾಂತಿ ಇದು ಬೇಕು, ಭೌತಿಕವಾಗಿ ಬೇಕು. ಆ ಭೌತಿಕವಾಗಿ ಬಂದಾಗ ಆಮೇಲೆ ಒಂದು ರೀತಿ ಸಾಮಾನ್ಯವಾಗಿ ಹೇಳ್ಬೇಕು ಅಂದ್ರೆ ಆಧ್ಯಾತ್ಮಿಕ ಕೂಡ ಅಫ್ಕೋರ್ಸ್ ಒಂದ್ ಕಡೆ ಹೇಳೋದು ನಾವು ಭಕ್ತಿ ಅಂದ್ರೆ ಅದು ಅಹೈತುಕ್ಯ ಪ್ರತಿಹತ, ಅದಕ್ಕೆ ಯಾವ ಒಂದು ಕಂಡೀಷನ್ ಇಲ್ಲ, ಅದು ಯಾವಾಗಲೂ ಕೂಡ ಅಭ್ಯಾಸ ಮಾಡುವಂತ, ಅದು ಸರಿ, ಅದು ಇದೆ, ಅದು ಇನ್ನ ಉನ್ನತ ಮಟ್ಟದಲ್ಲಿ ಅರ್ಥ ಮಾಡ್ಕೊಂಡ್ರೆ. ಇಲ್ಲಾಂದ್ರೆ ಸಾಮಾನ್ಯವಾಗಿ ಹೇಳ್ಬೇಕು ಅಂದ್ರೆ ಅಟ್ಲೀಸ್ಟ್ ಒಂದು ಭೌತಿಕವಾಗಿ ಒಂದು ಫುಡ್ ಸೆಕ್ಯೂರಿಟಿ, ಈ ತರ ಲೈಫ್ ಸೆಕ್ಯೂರಿಟಿ ಎಲ್ಲ ಹೇಳ್ತಾರಲ್ಲ, ಈ ತರ ಒಂಥರ ಮನಸ್ಸು ಸಮಾಜದಲ್ಲಿ ಆ ತರ ಒಂದು ಭೌತಿಕವಾಗಿ ಒಂದು ಇದಿರ್ಬೇಕು, ಅವಾಗ ಈಸಿ. ಹಾಗೆ ಧರ್ಮ, ನಮ್ಮ ಭೌತಿಕ ಇದು ಕೂಡ ಏನ್ ಹೇಳೋದು, ನಮ್ಮ ವೈದಿಕ ಇದರಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷ ಅಂದ್ರೆ ಕೆಲವು ಧರ್ಮಾಚರಣೆಗಳಿಂದ ಅರ್ಥ ಗಳಿಸಿ ಮತ್ತೆ ಕಾಮ ಭೌತಿಕ ಇಚ್ಛೆಗಳು ಪೂರೈಕೆ ಮತ್ತೆ ಮೋಕ್ಷ. ಸೊ ಮೊದಲಿಗೆ ಒಂದು ಭೌತಿಕವಾದ ಇದು ಮತ್ತೆ ಆಧ್ಯಾತ್ಮಿಕವಾದದ್ದು ಸಾಮಾನ್ಯ. ಸೊ ಹಾಗೆ ಅದಕ್ಕೆ ಶಿಲ ಪ್ರಭುಪಾದ ಹೇಳ್ತಾ ಇರೋದು, ಇವರು ಋಷಿ ಮುನಿಗಳು ನೋಡ್ತಾ ಇದ್ದಾರೆ ದೊಡ್ಡ ಗಂಡಾಂತರ ಬರಲಿಕ್ಕಿದೆ, ದೊಡ್ಡ ಅಪಾಯ ಬರ್ಲಿಕ್ಕಿದೆ. ಏನಿದು ದೊಡ್ಡ ಅಪಾಯ? ಏನಿದು ದೊಡ್ಡ ಅಪಾಯ ಅಂದ್ರೆ ಆಕ್ಚುಲಿ ನಾವು ಈ ದೇಹಗಳೆಲ್ಲ ನಾವು ಆತ್ಮ. ಸೊ ಹಾಗಾಗಿ ನಾವು ಆತ್ಮಗಳಾಗಿ ನಾವು ಇದು ಮನುಷ್ಯ ದೇಹದಲ್ಲಿ ಇವತ್ತಿದ್ದೇವೆ. ಸೊ ನೆಕ್ಸ್ಟ್ ಮುಂದೆ ಎಲ್ಲಿ ಹೋಗ್ತಾ ಇದ್ದೇವೆ? ಸೊ ಈ ನಮ್ಮ ಪ್ರವಾಸದಲ್ಲಿ ಇದು ಒಂದು ಕ್ಷಣಿಕ ಅಷ್ಟೇ, ನಿತ್ಯ ಪ್ರವಾಸ ನಮ್ಗೆ ನಡೀತಾ ಇದೆ. ಪುನರಪಿ ಜನನ ಪುನರಪಿ ಮರಣ, ಈ ಒಂದು ಅಷ್ಟು ದೊಡ್ಡ ಇದರಲ್ಲಿ ಇದೇನೋ ಒಂದು ಕೆಲವು ಈಗ ವರ್ಷಗಳು ಅಂತ ನಮ್ಗೆ ಅನ್ಸುತ್ತೆ, ಕೆಲವು ವರ್ಷಗಳು, ಕೆಲವು ದಿನಗಳು, ಬೇರೆ ಬೇರೆ ಜೀವಿಗಳು ಬೇರೆ ಬೇರೆ ರೀತಿ. ಆದ್ರೆ ಈ ಇಷ್ಟು ಇದಾದ್ರೂ ಕೂಡ ಕೌಮಾರಂ ಆಚರಿತಾಗ್ನೋ ಧರ್ಮಂ ಭಾಗವತಾನ್ಯ ದುರ್ಲಭಂ ಮಾನುಷಂ ಜನ್ಮ ತದಪಿ ಅಧ್ರುವಂ ಅರ್ಥದಂ. ಇದು ಶಾಶ್ವತವಾಗಿಲ್ಲ ಅಂದ್ರೆ ಮನುಷ್ಯ ಜನ್ಮ, ಆದ್ರೆ ಅರ್ಥವತ್ತಾದದ್ದು. ಈ ಸ್ವಲ್ಪ ಸಮಯದಲ್ಲೇ ನಾವು ಒಂದು ದೊಡ್ಡ ಇದರಿಂದ ಉಪಾಯವನ್ನು ಕಂಡಿಡ್ಕೊಳ್ಬೇಕು. ದೊಡ್ಡ ಉಪಾಯ ಅಂದ್ರೆ ಒಂದ್ಸಲ ಹೇಳ್ತಾರೆ ಶಿಲಪ್ರಭುಪಾದ ಮೊದಲಿಗೆ ಪ್ರಚಾರ ಅವರು ಪಾಶ್ಚಾತ್ಯ ದೇಶ ಶುರು ಮಾಡಿದಾಗ ಯಾರೊಬ್ಬ ಶಿಷ್ಯರು ಹೇಳ್ತಾರೆ, ಅವ್ರು ನೆನಪು ಮಾಡ್ಕೊಳ್ತಾರೆ, ಮೆಮೊರಿ ಏನಂದ್ರೆ ಪ್ರಭುಪಾದ ಡೈಲಿ ಹೇಳ್ತಾ ಇರಂತೆ, ಕೃಷ್ಣ ಪ್ರಜ್ಞೆ ತಗೊಳ್ಳಿ, ಕೃಷ್ಣ ಪ್ರಜ್ಞೆ ತಗೊಳ್ಳಿ, ಇದರಿಂದ ನಿಮ್ಗೆ ದೊಡ್ಡ ಅಪಾಯದಿಂದ ನೀವು ಪರ, ದೊಡ್ಡ ಗಂಡ. ಕೆಲವು 2-3 ಪ್ರಭುಪಾದರು ಆ ತರ ಪ್ರವಚನಗಳು ಮತ್ತೆ ಮತ್ತೆ ಅದೇ ಇದೇ ಕೊಡ್ತಾ ಇರ್ತಾರೆ, ಬೇರೆ ಬೇರೆ ಹೇಳ್ತಾ ಇದ್ರು. ಮತ್ತೆ ಕೊನೆಗೆ ಬಂದು ಇದು ಕೃಷ್ಣ ಪ್ರಜ್ಞೆ ತಗೊಳ್ಬೇಕು, ಇದು ತುಂಬಾ ಮುಖ್ಯ, ಇದು ತಗೊಳ್ಳಿಲ್ಲ ಅಂದ್ರೆ ದೊಡ್ಡ ಅಪಾಯ ಇದೆ ನಮಗೆ, ದೊಡ್ಡ ಗಂಡ. ಆಮೇಲೆ ಸ್ವಲ್ಪ ಸಮಯ ಮೇಲೆ ಅವರು ಶಿಷ್ಯರಲ್ಲಿ ಏನದು ದೊಡ್ಡ ಅಪಾಯ, ದೊಡ್ಡ ಗಂಡ. ಸೊ ದೊಡ್ಡ ಗಂಡಾಂತರ ಅಂದ್ರೆ ಏನಂದ್ರೆ ಏನು ದೊಡ್ಡ ಅಪಾಯ, ಏನ್ ಹೇಳಿದ್ರು ಪ್ರಭುಪಾದಕ್ಕೆ? ಇಲ್ಲಾಂದ್ರೆ ಏನು ಶಾಸ್ತ್ರ ಏನ್ ಹೇಳುತ್ತೆ ಅದಕ್ಕೆ? ಸ್ವಲ್ಪ ಅಸ್ಯ ಧರ್ಮಸ್ಯ ತ್ರಾಯತೆ. ಸೊ ಜನ್ಮ ಮೃತ್ಯು ಕರೆಕ್ಟ್. ಸೊ ಅದರಲ್ಲೂ ಸ್ಪೆಸಿಫಿಕ್ ಆಗಿ ಏನು ಅಂದ್ರೆ ಅದರಲ್ಲೂ ಒಂದು ವಿಶೇಷವಾಗಿ ಅಂದ್ರೆ ಜನ್ಮ ಮೃತ್ಯು ಆಗುತ್ತೆ. ಸೊ ಅದರಲ್ಲೂ ನಾವು ಪ್ರಾಣಿ ಜನ್ಮ ಪಡೆಯೋದು, ಅದು ಹೇಳೋದು ಅದು ದೊಡ್ಡ ಗಂಡ ಅಂತಾರ, ದೊಡ್ಡ ಅಪಾಯ. ಅದೇ ಪ್ರಾಣಿ ಜನ್ಮ ಅಂದ್ರೆ ಅದು ದುಃಖದ ಇದೆ, ದುಃಖದ ಮತ್ತೆ ಏನು ಒಂದು ಅಜ್ಞಾನದ ಜೀವನ,
ವಿಕರಾಳ ಜೀವನ ಅಂದ್ರೆ ಯಾವಾಗ ಏನಾಗುತ್ತೆ ಗೊತ್ತಿಲ್ಲ. ಪ್ರಾಣಿ ಪ್ರಪಂಚ ಅಲ್ಲಿ ಏನೋ ಒಂದು ಏನ್ ಹೇಳೋದು. ಪ್ರಾಣಿ ಪ್ರಪಂಚ ಆಮೇಲೆ ಅಲ್ಲಿ ಸಿಕ್ಕದ್ ಬಿದ್ಮೇಲೆ ಮತ್ತೆ ಮನುಷ್ಯ ಜನ್ಮ ಸಿಗುತ್ತೆ ಗೊತ್ತು, ಗ್ಯಾರಂಟಿ ಯಾವಾಗ, ಎಷ್ಟು ವರ್ಷಗಳು. ಜಲಜ ನವಲಕ್ಷಣ, ಯಾಕಂದ್ರೆ ಆ ವಿಕಾಸದ ಇದ್ದ ಡಾರ್ವಿನ್ ಹೇಳಿರೋ ತರ ವಿಕಾಸ ಅಲ್ಲ. ಅವ್ರು ಹೇಳೋ ತರ ಇಷ್ಟು ಜನ ಜೀವಿಗಳು, ಇಷ್ಟು ಜನ ಮನುಷ್ಯರು, ಅವ್ರ ಜೀವ ಮನುಷ್ಯರಾಗಿ ಅದಲ್ಲ. ನಾವು ಆತ್ಮಗಳು ಆ ಜೀವಿಗಳಿಂದ ಮನುಷ್ಯರಾಗಿ ನಾವು ವಿಕಾಸ. ಸೊ ಹಾಗೆ ಮತ್ತೆ ನಮಗೆ ಅದು ಅದೇ ತರ ನಮಗೆ ಎವಲ್ಯೂಷನ್ ನಮಗೆ ಬರ್ಬೇಕು ಅಂದ್ರೆ ಎಷ್ಟು ವರ್ಷಗಳು ಗೊತ್ತಿಲ್ಲ. ಸೊ ನಾವ್ ಎಲ್ಲಿ ಬೀಳ್ತೇವೆ ಅಲ್ಲಿ. ಇದೇ ಸ್ನೇಕ್ ಅಂಡ್ ಲ್ಯಾಡರ್ ನಾವು ಚಿಕ್ಕ ಮಕ್ಕಳಾಗ ಆಟ ಆಡ್ತಾ ಇದ್ವಿ. ಸೊ ಅಲ್ಲಿ ಹಾಗೆ 100 ಇರ್ತಾ ಇತ್ತು ಅಲ್ಲಿ, 1 to 10, 20, 30, 40, 100. ಅಲ್ಲಿ ಮೇಲೆಲ್ಲೋ ಇದು ಏನೋ ಇದಿರ್ತಾ ಇತ್ತು, ಒಂದು ಹಾವು ಇರ್ತಾ ಇತ್ತು, ದೊಡ್ಡ ಹಾವು. ಅಲ್ಲಿ ಸಿಕ್ಕಿದ್ರೆ ಕೆಳಗೆ ಮತ್ತೆ ಬಂದ್ಬಿಡೋದು ಆಟ ಆಡೋದು. ಸೊ ಅದೇ ರೀತಿ ಮನುಷ್ಯ ಜನ್ಮ ಹಾಗೆ ಏನು ಹೋಗ್ತಾ ಇರ್ತೀವಿ ಮೇಲೆ, 1, 10, 20, 30, 40, 50, 60, 70, 80, 90 ವರೆಗೂ ಬಂದಿರೋದು, 90, 95. ಸೊ ಮತ್ತೆ ಇಲ್ಲಿ ನಾವು ಅಲ್ಲಿ ಆ ಸ್ನೇಕ್ ಅಲ್ಲಿ ಮತ್ತೆ ಸಿಕ್ಕಾಕೊಂಡ್ರೆ ಆ ಸ್ನೇಕ್ ಇಂದ ಕೆಳಗೆ ಅಂತ ಕೆಳಗೆ ಮತ್ತೆ ಅದು ಎಲ್ಲಿ ಬೀಳುತ್ತೆ ಗೊತ್ತಿಲ್ಲ. ಅದು 50 ಅಲ್ಲಿ ಬೀಳುತ್ತೋ, 30 ಅಲ್ಲಿ ಬೀಳುತ್ತೋ, 20 ಬೀಳುತ್ತೋ, ಒಂದಿಗೂ ಬಂದ್ಬಿಡುತ್ತೆ. ದೊಡ್ಡ ಹಾವು ಅಂದ್ರೆ ಅದು ಅಲ್ಲಿಂದ ಒಂದಕ್ಕೂ ಬರುತ್ತೆ. ಹಾಗೆ ನಮ್ಮ ಮನುಷ್ಯ ಜೀವನ ಹಾಗೆ. ಮನುಷ್ಯ ಜೀವನ ಸಿಕ್ಕಿದೆ ನಮಗೆ ಚಾನ್ಸ್ ಈಗ, ಇದರಿಂದ ನಾವು ಕೆಳಗೆ ಹೋಗ್ಬಾರ್ದು. ಅವರು ಹೇಳೋದು ಅಟ್ಲೀಸ್ಟ್ ಸತ್ವಗುಣದಲ್ಲಿ ಇರಿ ಅಂತ ಒಂದ್ಸಲ ಹೇಳ್ತಾರೆ. ಸತ್ವಗುಣ ಅಂದ್ರೆ ಸತ್ವಗುಣ ಆದ್ರೂ ನಾವು ಡಿಟರ್ಮಿನೇಷನ್ ದೃಢತೆಯಿಂದ ಕೂಡ ಇರ್ಬೋದು ಅಂತ ಹೇಳ್ತಾರೆ. ಸೊ ಅದರಲ್ಲಿ ಮನಸ್ಸಿಂದ ನಿಗ್ರಹಿಸ್ಕೊಂಡು ನಾವಿದ್ರೆ ನಾವು ಅಟ್ಲೀಸ್ಟ್ ಆಗ ಮನುಷ್ಯ ಜನ್ಮ ಆದ್ರೂ ಗ್ಯಾರಂಟಿ, ಅಟ್ಲೀಸ್ಟ್ ಮೇಲೆ ಸ್ವಲ್ಪ ಹೋಗೋ ದೇವತಾ ಚಾನ್ಸ್ ಇರುತ್ತೆ. ಅಲ್ಲಿ ಇನ್ನ ಅನುಕೂಲತೆ, ಭಕ್ತಿ ಮಾಡೋಕ್ಕೆ ಅನುಕೂಲತೆ ಇದೆ. ಸೊ ಇದು ದೊಡ್ಡ ಗಂಡ ಅಂತ, ದೊಡ್ಡ ಗಂಡ ಅಪಾಯ. ಮತ್ತೆ ನಾವು ಪ್ರಾಣಿ ಜನ್ಮಗಳಾಗ ಹೋದ್ರೆ ಆಕ್ಚುಲಿ ಕಲಿಯುಗ ಸ್ಥಿತಿಯಲ್ಲಿ ನೋಡಿದ್ರೆ ಹೀಗೆ ಭಗವದ್ಗೀತೆ ಕೃಷ್ಣ ಮತ್ತೆ ಮತ್ತೆ ಹೇಳೋದೇನು, 3 ನರಕದ ದ್ವಾರಗಳು, ಕಾಮ, ಕ್ರೋಧ ತಥಾ ಲೋಭ. 3 ಗುಣ ಅರ್ಜುನಗೆ ಕೃಷ್ಣ ಹೇಳೋದು, ಕಾಮ ಇದು ನಿನ್ನ ದೊಡ್ಡ ಶತ್ರು, ಪರಮ ಶತ್ರು ಅಂತ ಗುರುತಿಸು ಕೃಷ್ಣ. ಇದು ಕಲಿಯುಗದಲ್ಲಿ ಈಗ ನಮಗೆ ಇದೇ ರೀತಿಯ ಪ್ರೇರೇಪಣೆ ಸಮಾಜದಲ್ಲಿ. ಈ ತರ ಆನಂದಿಸಿ, ಈ ತರ ಎಂಜಾಯ್ ಮಾಡಿ, ನಿಮ್ಮ ಕಾಮದ ಇಚ್ಛೆಯನ್ನು ಪೂರೈಕೆ ಮಾಡಿ. ಇನ್ನ ಈ ರೀತಿ ನೀವು ಕ್ರೋಧವನ್ನು ಬೆಳೆಸಿ, ನ್ಯಾಷನಲಿಸಮ್, ನಮ್ಮ ದೇಶ, ನನ್ನ ರಾಜ್ಯ, ನನ್ನದು, ಕಾಮ, ಕ್ರೋಧ, ಲೋಭ, ಇನ್ನ ಬೇಕು, ಇನ್ನ ಯಾವುದಕ್ಕೂ ಕೂಡ ಇದೇ ಇಲ್ಲ. ಸೊ ಇದನ್ನ ಬೆಳೆಸ್ತಾ ನಾವು ನರಕಕ್ಕಂದ್ರೆ ಈ ರೀತಿ ಕೆಳಗೆ ಪ್ರಾಣಿಯ ಜೀವನ. ಊರ್ಧ್ವಂ ಗಚ್ಚಂತಿ ಸತ್ವಸ್ಥ ಮಧ್ಯೆ ತಿಷ್ಠಂತಿ ರಾಜಸ ಜಗನ್ಯ ಗುಣವೃತ್ತಿಸ್ಥ ಅಧೋ ಗಚ್ಚಂತಿ ತಾಮಸ. ಕೃಷ್ಣ ಸ್ಪೆಸಿಫಿಕ್ ಹೇಳಿರೋದು ನಮ್ಮ ಕೈಯಲ್ಲಿದೆ. ಇದು ನಾವು ಯಾವ ಗುಣವನ್ನು ಬೆಳೆಸ್ತೇವೆ ಅಲ್ಲಿಗೆ ನಾವು ವರ್ಗಾವಣೆ ಆಗ್ತೇವೆ. ನಾವು ಸತ್ವಗುಣವನ್ನು ಬೆಳೆಸಿದ್ರೆ ಮೇಲಿನ ಲೋಕಗಳಿಗೆ, ಮೇಲಿನ ಒಳ್ಳೆಯ ಹಂತದ ಜೀವನಕ್ಕೆ ಹೋಗ್ಬೋದು. ಹೇಗೆ ಯಾರಾದ್ರೂ ಇಲ್ಲೇ ಈ ಜೀವನದಲ್ಲೇ ಸ್ವಲ್ಪ ಒಳ್ಳೆ ಅಭ್ಯಾಸ ಮಾಡಿದ್ರೆ, ಒಳ್ಳೆ ಕಷ್ಟಪಟ್ಟಿದ್ರೆ ಅವ್ರು ಸ್ವಲ್ಪ ಭೌತಿಕವಾಗಿ ಒಳ್ಳೆ ಇದ್ರ ಬರ್ತಾರೆ. ಆದ್ರೆ ಸ್ವಲ್ಪ ಸಮಯಕ್ಕೆ. ಆದ್ರೆ ಆಧ್ಯಾತ್ಮಿಕವಾಗಿ ಅವರು ಪಡಿಬೇಕು ಅಂದ್ರೆ ಸತ್ವಗುಣವನ್ನು ಪಡಿಬೇಕು. ಸೊ ಸತ್ವಗುಣ ಪಡೆದ್ರೆ ಅವಾಗ ಉನ್ನತ ಜೀವನ ಸಿಗುತ್ತೆ. ಇಲ್ಲ ಇರೋ ಇದರಲ್ಲೇ ಕಂಟಿನ್ಯೂ ಆದ್ರೆ ನಾವು ಹೇಗಿದ್ದೇವೋ ಅದೇ ಇದರಲ್ಲಿ ಮೊರಾರ್ಲೆಸ್ ಹೆಚ್ಚು ಕಡಿಮೆ ಅಷ್ಟರಲ್ಲೇ ನಾವು ಜನ್ಮವನ್ನು ಪಡಿಬೇಕಾಗುತ್ತೆ. ಇಲ್ಲ ನಾವು ಅಲ್ಲಿಂದ ನಾವು ಇನ್ನ ಕೆಳಗೆ ಸ್ವಭಾವ ತಾಮಸಿಕ ಗುಣವನ್ನು ಪಡ್ಕೊಂಡ್ರೆ ಕೆಳ ಹಂತಕ್ಕೆ, ಕೆಳ ಲೋಕನೋ ಕೆಳದ ಜೀವನಕ್ಕೆ ಹೋಗ್ಬೇಕಾಗುತ್ತೆ. ಇದು ಗಂಡಾಂತರ. ಅದಕ್ಕೆ ಅಲ್ಲಿ ಮಹಾಭಾರತದಲ್ಲಿ ಪ್ರಭುಪಾದರು ಹೇಳ್ತಾ ಇರೋದು, 18ನೇ ಅಧ್ಯಾಯದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳೋದು, ಆ 3 ಬಿಡಬಾರದು. ದಾನ, ಯಜ್ಞ ಮತ್ತೆ ತಪೋ ಯಜ್ಞ ದಾನಂ ನ ತ್ಯಾಜ್ಯಂ ಪಾವನಾನಿ ಮನೀಷಿನಃ. ಭಗವದ್ಗೀತೆ ಕೃಷ್ಣ ಹೇಳೋದು 18ನೇ ಅಧ್ಯಾಯ ಹೇಳೋದು. ಅದು ಒಂದು ಉನ್ನತ ವ್ಯಕ್ತಿಗಳು ಕೂಡ ಪವಿತ್ರ ಮಾಡುತ್ತೆ. ಏನು? ದಾನ ಕೊಡೋದು, ದಾನ. ಸೊ ಯಜ್ಞ ಆಚರಣೆ, ತಪಸ್ಸಾಚರಣೆ. ಸೊ ಆಧ್ಯಾತ್ಮಿಕವಾಗಿ ಇದನ್ನು ಎಲ್ಲರೂ ಕೂಡ ಮಾಡ್ಬೇಕು. ಅದರಲ್ಲೂ ವಿಶೇಷತಃ ಶ್ರೀಲ ಪ್ರಭುಪಾದರು ಈ ಭಾವಾರ್ಥದಲ್ಲಿ ಹೇಳ್ತಾ ಇರೋದು, ಬ್ರಹ್ಮಚಾರಿ ತಪ ಯಜ್ಞ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ ಬ್ರಹ್ಮಚಾರಿ. ಸೊ ಅದರಲ್ಲಿ ಆ ರೀತಿ ಎಲ್ಲರೂ ಮಾಡ್ಬೇಕು, ಎಲ್ಲರೂ ಮಾಡ್ಬೇಕು ಇಲ್ಲ ಅಂತಲ್ಲ, ಎಲ್ಲ ವ್ಯಕ್ತಿಗಳು ಎಲ್ಲರೂ ಮಾಡ್ಬೇಕು. ಆದ್ರೆ ವಿಶೇಷವಾಗಿ ಶ್ರೀಲ ಪ್ರಭುಪಾದರು ಈ ಶ್ಲೋಕದಲ್ಲಿ ದಾನ ಅಂದ್ರೆ ಗೃಹಸ್ಥರು ಅಂತ ಹೇಳ್ತಾರೆ. ಸೊ ಅವರೆಲ್ಲ ಬೇರೆ ಎಲ್ಲ ಧಾರ್ಮಿಕ ಚಟುವಟಿಕೆಗಳಲ್ಲಿ ಇದು ಒಂದು ಮುಖ್ಯವಾದ ಚಟುವಟಿಕೆ ಅಂತ ನಾವು ಗುರುತಿಸ್ಬೋದು. ಆ ರೀತಿ ಅರ್ಥ ಮಾಡ್ಕೊಳ್ಬೋದು. ಎಲ್ಲವೂ ಕೂಡ ಎಲ್ಲರೂ ಮಾಡ್ಬೇಕು, ಎಲ್ಲರೂ ಕೂಡ ದಾನ ಮಾಡ್ಬೇಕು, ಎಲ್ಲರೂ ಕೂಡ ಯಜ್ಞ ಮಾಡ್ಬೇಕು, ಎಲ್ಲರೂ ಕೂಡ ತಪಸ್ಸು ಮಾಡ್ಬೇಕು. ಆದ್ರೆ ಅವರವರ ಹಂತದಲ್ಲಿ ಒಂದೊಂದು ಪ್ರಾಮುಖ್ಯವಾಗುತ್ತೆ. ಸೊ ಹಾಗೆ ಪ್ರಭುಪಾದ ಬಹುಶಃ ನನಗೆ ಇಲ್ಲ ಅನ್ಸೋ ತರ ಬ್ರಹ್ಮಚಾರಿಗಳಿದ್ರೆ ಅವರು ಯಜ್ಞ ಆಚರಣೆ ಮುಖ್ಯ, ಗೃಹಸ್ಥರಂದ್ರೆ ದಾನ ಇದನ್ನು ಪಾಲನೆ ಮಾಡ್ಬೇಕು. ಇಲ್ಲ ವನಪ್ರಸ್ಥ ಸನ್ಯಾಸದಲ್ಲಿ ಅವ್ರು ತಪಸ್ಸೆ ಮಾಡ್ಬೇಕು.
ಎನಿವೆ ಇದರ ಉದ್ದೇಶ ಕೊನೆಯಲ್ಲಿ ಹೇಳ್ತಾ ಇರೋದು, ಈ ದೊಡ್ಡ ಗಂಡಾಂತರದಿಂದ, ಈ ಪ್ರಾಣ, ಈ ಭಯದಿಂದ ನಾವು ಪಾರಾಗ್ತೇವೆ. ಸೊ ಈ ವ್ಯವಸ್ಥೆಯನ್ನು ರಾಜನು ಸಹಾಯ ಮಾಡ್ತಾರೆ. ಸೊ ಮಹಾರಾಜರು ಅಂದ್ರೆ ಆ ಅವರು ಇದನ್ನು ಸಹಾಯ ಮಾಡ್ತಾರೆ. ಅವರು ಇದಕ್ಕೆ ಇನ್ನು ಸೌಲಭ್ಯ ಮಾಡ್ಕೊಳ್ಬೇಕು. ಏನಾದ್ರು ಅಡಚಣೆ ಇದ್ರೆ ಅವರು ಅಡಚಣೆ ತೆಗಿಬೇಕು. ನೋಡಿ ಎಷ್ಟು ಇತಿಹಾಸ ನೋಡಿದ್ರೆ, ಇತ್ತೀಚೆಗೆ ನೋಡಿದ್ರು ಕೂಡ ಎಷ್ಟು ದೇವಸ್ಥಾನಗಳು ಇದು ಎಲ್ಲಾನು ಕೂಡ ಇತಿಹಾಸ ಕೇಳಿದ್ರೆ ಎಲ್ಲ ಈ ರಾಜರು, ವಿಜಯನಗರ ರಾಜರು, ಇನ್ನೊಂದು ಚೋಳ ರಾಜರು, ಇನ್ನೊಬ್ಬರು. ಸೊ ಅವರು ಇದ್ ಮಾಡಿ ಇದೆಲ್ಲ ಸ್ಥಾಪನೆ ಆಗಿದ್ದು, ಮತ್ತೆ ಇದರ ಮೂಲಕ ಈ ಆಚಾರ್ಯರು ಎಲ್ಲ ಪ್ರಚಾರ ಮಾಡಿದ್ದು ಕೇಳ್ತೀವಿ ನಾವು. ಸೊ ಇದು ರಾಜನ ಕರ್ತವ್ಯ, ಇದು ರಾಜನ ಕರ್ತವ್ಯ. ಕೇಳ್ತಾರೆ, ಅರಮನಾಚಾರ್ಯರು ಹೇಳ್ತಾರಲ್ಲ, ಅವರು ಮೇಲುಕೋಟೆಗೆ ಬಂದಾಗ ಅಲ್ಲಿ ರಾಜ ಬಿಟ್ಟಿಗ ಹೊಯ್ಸಳ ರಾಜ. ಆ ಸಮಯದ ರಾಜ ಜೈನ ರಾಜನೂ ಆಗಿರ್ತಾನೆ, ಮತ್ತೆ ಅವರ ಮಗಳಿಗೇನೋ ಮೋಸ್ಟ್ಲಿ ಏನೊಂದು ಭೂತ ಪ್ರೇತನ ಹಿಡಿದಿರುತ್ತೆ. ರಾಮಾನುಚಾರ್ಯರು ಅದನ್ನ ಬಿಡಿಸ್ತಾರೆ. ಹಾಗೆ ಹೇಳ್ತಾರೆ ರಾಮಾನುಚಾರ್ಯರು, ಹಾಗೆ ರಾಜನಿಗೆ ತುಂಬಾ ಫಸ್ಟ್ ಎಫೆಕ್ಟ್ ಆದ್ಮೇಲೆ ಇದು ಪ್ರಭಾವ ಆಗ್ತಿರುತ್ತೆ. ನಂತರ ಅವ್ರು ರಾಜನು ಜೈನ ರಾಜ ಅಂದ್ರೆ ಅವರಿಗೆ 1000 ಇವ್ರು ಇರ್ತಾರೆ ಅಂತ ಹೇಳ್ತಾರೆ. 1000 ಅಲ್ಲ, ಎಷ್ಟೋ ಜನ ಲೆಕ್ಕದಲ್ಲಷ್ಟು ಜೈನ ಪಂಡಿತರು ಇರ್ತಾರೆ. ಅವರದೇ ಒಂದು ವಾದ, ಅವರದೇ ಒಂದು ತತ್ವ. ಜೈನವಾದದಲ್ಲಿ ಅವರಿಗೆ ಸ್ವಲ್ಪ ಆತ್ಮದ ಜ್ಞಾನ ಇದೆ ಅಷ್ಟೇ. ಆದ್ರೆ ಭಗವಾನ್ ವಿಷ್ಣು, ನಾವು ಭಗವಂತನ ನಿತ್ಯ ಸೇವಕರು, ಅದರ ಒಂದು ಜ್ಞಾನ, ಅದರ ಒಂದು ಅರಿವು ಇಲ್ಲ ಅಲ್ಲಿ. ಸೊ ಹಾಗೆ ನಂತರ ರಾಮಾನುಚಾರ್ಯರು ಅವ್ರನ್ನ ಬದಲು ಮಾಡ್ತಾರೆ. ಅವನ್ನೆಲ್ಲ ಅದೊಂದು ದೊಡ್ಡ ಲೀಲೆ ಅದು. ಸೊ ಮೊದಲಿಗೆ ಒಂದು ಏನು ಹೇಳ್ತಾರೆ ಅಂದ್ರೆ, ಅವರು 1000 ಜನ ಏನೋ ಪ್ರಶ್ನೆಗಳು ಮಾಡೋದು. ಆಮೇಲೆ ರಾಮಾನುಚಾರ್ಯ ಹೇಳ್ತಾರೆ, ನಾನು ಎಲ್ಲ 1000 ಜನಕ್ಕೂ ಒಂದೇ ಸಲ ಉತ್ತರ ಕೊಡ್ತೇನೆ ಅಂತರ ಹೇಳಿ, ಅವರು ನಾನು ಉತ್ತರ ಕೊಡೋ ನನಗೆ ಒಂದು ಪರದೆಯನ್ನು ಮುಚ್ಚಿ. ಸೊ ಒಂದು ಪರದೆ, ಅವರು ರಾಮಾನುಚಾರ್ಯ ಒಂದ್ ಕಡೆ ಇದ್ದಾರೆ, ಮತ್ತೆ ಇವರು ಜೈನ ಮುನಿಗಳು 1000 ಜನ ಅವ್ರ ಜೊತೆ ಚರ್ಚೆ ಮಾಡೋ ಪ್ರಶ್ನೆಗಳಾಗ್ತಾ ಅವರು ಮಾಡಿದೆ. ಸೊ ಇವರಿಗೆ ಪರದೆ ಆಗ್ತಾರೆ. ಸೊ ಹೇಳ್ತಾರೆ ರಾಮಾಚಾರ್ಯ 1000 ಜನಕ್ಕೆ 1000 ಉತ್ತರ ಕೊಟ್ಟರು. ಓಕೆ, ಎಲ್ಲ ಉತ್ತರ ಎಲ್ಲರೂ ಕೂಡ ಕರೆಕ್ಟ್. ಅವ್ರ ವಾದ ಏನಿತ್ತು ಅದು ಸೋಲ್. ಮತ್ತೆ ಪರದೆ ತೆಗೆದ್ರೆ ಆಕ್ಚುಲಿ ಅದರಿಂದ ರಾಮಾಚಾರ್ಯರು 1000 ಅನಂತ ವಿಶೇಷಣ ಇದೆ. 1000 ಇದರಲ್ಲವರು ಅವ್ರ ಇದ್ರ ಬಾಯಿಯಲ್ಲಿ 1000 ಜನಕ್ಕೆ ಉತ್ತರ ಕೊಟ್ಟರು. ಎನಿವೆ ಹೀಗೆ ಅದ್ರ ಆಚಾರ್ಯರ ಒಂದು ಪ್ರಭಾವ. ಇನ್ನೊಂದ್ ಕಡೆ ಏನೋ ಹೇಳ್ತಾರೆ, ಕೆರೆ ಏನೋ ಇದೆಲ್ಲ, ತೊಂಡನೂರು ಕೆರೆ ಅಂತ ಹೇಳ್ತಾರೆ. ಸೊ ಅಲ್ಲಿ ಯಾರೋ ಶಿಷ್ಯರಿಗೆ ಹೇಳ್ತಾರೆ ಯಾಕಂದ್ರೆ ನಾವು ಶಾಸ್ತ್ರದಲ್ಲಿ ಕೇಳ್ತೇವೆ, ಶುದ್ಧ ಭಕ್ತರ ಧೂಳು, ಪಾದ ಧೂಳು, ಶುದ್ಧ ಭಕ್ತರ ಆ ಪಾದಗಳನ್ನ ತೊಳೆದ ನೀರು, ಶುದ್ಧ ಭಕ್ತರ ಪ್ರಸಾದ ತುಂಬಾ ಪ್ರಭಾವಶಾಲಿ ಅಂತ ಕೇಳ್ತೇವೆ. ಈಗ ಇವರೆಲ್ಲ ಆ ನೆಲೆಯಲ್ಲಿ ಇರೋದು. ಇಲ್ಲಾಂದ್ರೆ ಅದು ನಾವು ಅನುಕರಣೆ ಮಾಡಿದ್ರೆ ಅದು ತಪ್ಪದು. ಆ ನೆಲೆಯಲ್ಲಿ ಶಿಲಪ್ರಭುಪಾದರು ಅಥವಾ ಶುದ್ಧ ಭಕ್ತರ ಮಹಾಭಾಗರು. ಸೊ ರಾಮಾನುಚಾರ್ಯರ ಬಗ್ಗೆ ಹೇಳೋದು, ಅವರು ಯಾರು ಶಿಷ್ಯರಿಗೆ ಹೇಳ್ತಾರಂತೆ, ಎಲ್ಲಿ ಕಂಡುಹಿಡೀರಿ ಇವರೆಲ್ಲ ಈ ಧರ್ಮದವರು, ಧರ್ಮದವರು ಇವರೆಲ್ಲ ಇವ್ರನ್ನ ಹೇಗೆ ಇವ್ರನ್ನ ಭಕ್ತರು ಮಾಡೋದು ಅಂದ್ರೆ, ಎಲ್ಲಿ ನೀರು ಕುಡಿಯೋದು ಇವರು, ನೀರು ಕುಡಿಯೋರು ಟ್ಯಾಂಕ್ ಅಲ್ಲಿ, ಅವರೆಲ್ಲಿ ಯಾವ ಕೆರೆಯಿಂದ ನೀರು ಕುಡಿತಾ ಇರ್ತಾರೋ. ಸೊ ಅಲ್ಲಿ ರಾಮಾನುಚಾರ್ಯರು ಅವ್ರ ಶಿಷ್ಯರು ಕೂಡ ರಾಮಾನುಚಾರ್ಯರ ಪ್ರಭಾವದಿಂದ ಅಷ್ಟು ಪ್ರಭಾವಶಾಲಿ. ಸೊ ಅವ್ರು ಹೇಳೋದು, ಅಲ್ಲಿ ಹೋಗಿ ನಿಮ್ಮ ಪಾದಗಳನ್ನು ತೊಳೆಯಿರಿ ಅವರು. ಸೊ ನೆಕ್ಸ್ಟ್ ಡೇ ಹೇಳ್ತಾರೆ, ಅವ್ರು ಮಾಡಿ ಬಂದದ್ದು ಇವರೆಲ್ಲ ಭಕ್ತರು ಮೊದಲು ಅವರ ಜೈನ ಮುನಿಗಳೆಲ್ಲ ಅವರೆಲ್ಲ ಮನೋಭಾವ ಚೇಂಜ್ ಎಲ್ಲ ಭಕ್ತರ. ಸೊ ಹೀಗೆಲ್ಲ ಹೇಳ್ತಾರೆ, ಇದೆಲ್ಲ ರಾಮಾನುಚಾರ್ಯಗಳೆಲ್ಲ. ಎನಿವೆ, ಸೊ ರಾಜರು, ಸೊ ಅವರು ಮೊದಲಿಗೆ ಆತರ. ಆಮೇಲೆ ಹೊಯ್ಸಳ ರಾಜ ವಿಷ್ಣುವರ್ಧನ ಅಂತ ಆಗ್ತಾರೆ, ಭಗವಂತರ ಭಕ್ತರಾಗ್ತಾರೆ. ಭಕ್ತರಾದ್ಮೇಲೆ ಅವರು ಎಷ್ಟೋ ನಾವು ನೋಡೋಲ್ಲ ಮಂದಿರಗಳು ಪ್ರಚಾರ. ಸೊ ಅದು ಆ ರಾಜರಿಗೆ ತುಂಬಾ ಸುಲಭ ಆತರ ಮಾಡೋದಕ್ಕೆ ಆಗತ್ತೆ. ಸೊ ಇನ್ನೊಂದು ಕಡೆ ನಾವು ಕೇಳೋದು, ನಮ್ಮ ಇದರಲ್ಲೂ ಕೂಡ ಶ್ರೀನಿವಾಸ ಆಚಾರ್ಯ ಅಂತ ಒಂದು ಆಚಾರ್ಯರು ನಮ್ಮ ಗುರು ಪರಂಪರೆಯಲ್ಲಿ, ರೂಪ ಗೋಸ್ವಾಮಿ, ಸನಾತನ ಗೋಸ್ವಾಮಿ, ಅದೆಲ್ಲ ಗೋಸ್ವಾಮಿಗಳ ನಂತರ ಅವ್ರ ಪುಸ್ತಕಗಳು ಬರೆದಿರ್ತಾರೆ. ಜೀವ ಗೋಸ್ವಾಮಿ ಅವರೆಲ್ಲ ಬರೆದೆಲ್ಲ ಶೇಖರಿಸಿರ್ತಾರೆ. ಸೊ ಅವ್ರೇನ್ ಮಾಡ್ತಾರೆ, ಎಲ್ಲ ಒಂದು ಕಾಪಿ ಮಾಡಿ, ಏನಿಗೆ ದೊಡ್ಡ ಸ್ಟೋರಿ ಅದು, ಚಿಕ್ಕದಾಗಿ ಹೇಳಿ ಬಯಸ್ಬೇಕಂದ್ರೆ, ಶ್ರೀನಿವಾಸಾಚಾರ್ಯರು ಮತ್ತೆ ಇನ್ನ ಇಬ್ಬರು ಆಚಾರ್ಯರು, ನರೋತ್ತಮ ದಾಸ್ ಠಾಕೂರ್, ಶ್ಯಾಮಾನಂದ ಪಂಡಿತ್, ಇವರಿಗೆಲ್ಲ ಜವಾಬ್ದಾರಿ ವಹಿಸ್ತಾರೆ. ಇದೆಲ್ಲ ಗ್ರಂಥಗಳನ್ನು ಬಂಗಾಲಕ್ಕೆ ಒಂದು ಕಾಪಿ, ಒಂದು ಪ್ರತಿಯನ್ನು ತೆಗೆದುಕೊಂಡು ಹೋಗುದು. ಸೊ ಹೇಳ್ತಾರೆ, ಎಷ್ಟು ಇತ್ತು ಅಂದ್ರೆ ಅವ್ರ ಇವರೆಲ್ಲ ಬರೆದದ್ದು, ಗೋಸ್ವಾಮಿಯವರು ದೊಡ್ಡ ಎಷ್ಟು ಎತ್ತಿನ ಬಂಡಿ, ಬುಲಕ್ಕಾಟ್, ದೊಡ್ಡ ಎತ್ತಿನ ಬಂಡಿಲ್ಲ ಅಷ್ಟು ಪುಸ್ತಕಗಳು. ಸೊ ಅದರ ಒಂದು ಕಾಪಿ ಮಾಡಿ ಕಳಿಸ್ತಾರೆ.
ಅಲ್ಲಿ ಪ್ರಚಾರ ಮಾಡಕ್ಕೆ, ಅಲ್ಲಿ ಭಕ್ತರಿಗೆ ಅಧ್ಯಯನ ಮಾಡ್ಲಿಕ್ಕೆ ಇದು ಆಗತ್ತೆ ಅಂತ. ಭಾಗವತ, ಭಗವದ್ಗೀತಾ, ಈ ವೇದಗಳು, ಏನೇನಿದೆ, ಏನ್ ನಮ್ಗೆ ಬೇಕು ಕಲಿಯೋಕ್ಕೆ, ಅದರೆಲ್ಲ ಟೀಕೆಗಳು ಎಲ್ಲ. ಸೊ ಅಲ್ಲಿ ಹೋದಾಗ, ಹೋಗೋ ದಾರಿಯಲ್ಲಿ ಇವರು ಒಬ್ಬ ರಾಜ, ರಾಜನ ಏನೋ ಬರುತ್ತೆ ಏನಿದೆ. ಸೊ ಆ ರಾಜನು ಹೇಳ್ತಾರೆ, ರಾಜನೇ ಒಬ್ಬ ದರೋಡೆಕೋರ. ಅವನ ಕೆಲಸ ಏನಂದ್ರೆ, ಯಾರಾದ್ರೂ ಈ ತರ ಪ್ರವಾಸಿಗಳು ಹೋಗ್ತಾ ಇದ್ರೆ ಅವರೆಲ್ಲ ಕೊಳ್ಳೆ ಹೊಡೆಯೋದು. ಸೊ ರಾಜನಿಗೆ ಅವರ ಜ್ಯೋತಿಷ್ಯರೇನು ಹೇಳ್ತಾರೆ, ಈಗ ಹತ್ತಿರದಲ್ಲಿ ಒಂದು ದೊಡ್ಡ ಏನೋ ಇದು ಬರ್ತಾ ಇದೆ, ಒಂದು ಪ್ರವಾಸ ತಂಡ ಬರ್ತಾ ಇದೆ, ಅವ್ರ ಹತ್ರ ತುಂಬಾ ಬೆಳೆ ಬಾಳುವ ವಸ್ತು ಇದೆ ಅಂತ ಹೇಳ್ತಾರೆ. ಸೊ ರಾಜನು ಅದನ್ನ, ರಾಜನಿಗೆ ಗೊತ್ತಿಲ್ಲ ಏನೋ ಬೆಳೆ ಬಾಳುವ ವಸ್ತು ಅಂತ. ಸೊ ಆ ರಾಜನ ಏನ್ ಮಾಡ್ತಾನೆ, ಇವ್ರು ಈ ತರ ಬರ್ತಾರೆ, ಮತ್ತೆ ರಾತ್ರಿ ಆಗಿದೆ, ಹಾಗೆ ಅಲ್ಲೆಲ್ಲೋ ನಿಲ್ತಾರೆ. ಅವರು ನಿಂದಾಗ ರಾತ್ರಿ ರಾಜನು ಅವರೆಲ್ಲ ಸೈನಿಕರೆಲ್ಲ, ಅವ್ರನ್ನ ಕಳ್ಳರು ಎಲ್ಲ ಸೈನಿಕರೆಲ್ಲ ಸೇರಿ ಎಲ್ಲ ಆ ಎತ್ತಿನ ಬಂಡಿ ಮೇಲೆ ನಿಂತು ಎಲ್ಲ ತೆಗೆದು, ಮತ್ತೆ ಬೆಳಿಗ್ಗೆ ಹೇಳ್ತಾರೆ, ಹುಡುಕ್ತಾರೆ, ಶ್ರೀನಿವಾಸ ಆಚಾರ್ಯರು, ನರೋತ್ತಮ ದಾಸ್ ಠಾಕೂರ್ ಅವರೆಲ್ಲ ಎಲ್ಲೂ ಸಿಗೋದಿಲ್ಲ. ಮತ್ತೆ ಶ್ರೀನಿವಾಸ ಆಚಾರ್ಯರು ಕಳಿಸ್ಬಿಡ್ತಾರೆ, ನೀವು ಹೋಗಿ ಪ್ರಚಾರಕ್ಕೆ ಹೋಗಿ, ನೀವು ನರೋತ್ತಮ ದಾಸ್ ಠಾಕೂರ್ ಅವರು ಪೂರ್ವ ಬೆಂಗಾಲಿಗೆ, ಇವರಿಗೆ ಒರಿಸ್ಸಾಗೆ ಶ್ಯಾಮನಾಥ್ ಪಂಡಿತಿಗೆ, ಇವರಿಗೆ ನಾನು ಇದನ್ನ ಏನಾದ್ರು ನಾನು ಇಲ್ಲಿ ನಿಂತು ಹೇಗೆ ಇದರ. ಸೊ ಮತ್ತೆ ಹೇಳ್ತಾರೆ ಆಚಾರ್ಯರು, ಅದು ನಡೆಯುತ್ತೆ, ಅದು ಮುಂದೆ ನಡೆದು ಆ ರಾಜ ಪಂಡಿತನೇನೋ ಇರ್ತಾನೆ ಅನ್ಸುತ್ತೆ. ಸೊ ರಾಜ ಪಂಡಿತನು ಮಾಯವಾದ ತತ್ವ, ಅವರು ಒಂದು ದೇವರು ನಾವು ಎಲ್ಲ ಒಂದೇ ರೀತಿ, ಆ ರೀತಿಯ ಒಂದು ಇದು. ಸೊ ಇವರು ಆ ರಾಜನ ಸಭೆಯಲ್ಲಿ ಹೋಗಿ ಆ ಒಂದು ಸಲ ಆ ರಾಜ ಪಂಡಿತನ ಇದೇನು ಇದಿರುತ್ತೆ, ಅವ್ನು ತಪ್ಪು ರೀತಿಯಲ್ಲಿ ಅವನು ಇದು ಹೇಳ್ತಾ ಇರ್ತಾನೆ, ಇವರು ಅದನ್ನ ಎತ್ತಿ ತೋರಿಸ್ತಾರೆ. ಮತ್ತೆ ರಾಜನಿಗೆ ಗೊತ್ತಾಗುತ್ತೆ ಸಾಮಾನ್ಯ ವ್ಯಕ್ತಿ. ಹಾಗೆ ಅವರವರ ಒಂದು ವಿದ್ವತ್ತಿಂದ, ಅವರ ಒಂದು ಭಕ್ತಿಯ ಶಕ್ತಿಯಿಂದ ಆ ರಾಜನಿಗೆ ಇದ್ ಮಾಡ್ತಾರೆ. ಆಮೇಲೆ ರಾಜನಿಗೆ ಅವ್ರಿಗೆ ಗೊತ್ತು, ಅವ್ರಿಗೆ ಇಲ್ಲಿ ಈ ತರ ರಾಜನೇ ಇದು ಮಾಡಿದ್ದಾನೆ ಅಂತ ಗೊತ್ತು. ಸೊ ರಾಜನಿಗೆ ಹೇಳ್ತಾರೆ, ಈ ತರ ನಂದು ಒಂದು ಈ ತರ ಕಳ್ಳತನ ಆಗಿರುತ್ತೆ ನಮ್ದು, ಸೊ ಅದು ಬೇಕು ನಮಗೆ, ಅದಕ್ಕೋಸ್ಕರ ನಾನು ಇಲ್ಲಿ ನಿಂತದ್ದೀನಿ, ಇಷ್ಟು ಸಮಯ ಇಲ್ಲಿ ನಿಂತದ್ದು. ಸೊ ಆಮೇಲೆ ರಾಜನ ಹೇಳ್ತಾನೆ, ಹೌದು, ಈ ರೀತಿ ನನ್ನ ಜ್ಯೋತಿಷ್ಯರು ಹೇಳಿದ್ದು, ಈ ರೀತಿ ತುಂಬಾ ಬೆಲೆ ಬಾಳುವ ಇದಿದೆ. ನಾನು ಅನ್ಕೊಂಡೆ ವಜ್ರ ವೈಡೂರ್ಯ ಇರುತ್ತೆ ಅಂತ, ನನಗೆ ಗೊತ್ತಿಲ್ಲ. ಆಮೇಲೆ ನೋಡಿದ್ರೆ ಇದು ಪುಸ್ತಕಗಳು, ನಾನೇನ್ ಮಾಡಿ ಪುಸ್ತಕಗಳು ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾರೆ. ಸಿನಿವೆ ಆಮೇಲೆ ಆ ರಾಜನು ಅವನು ಕೊಡ್ತಾನೆ, ಇವರಿಗೆಲ್ಲ ಕೊಡ್ತಾನೆ. ಮತ್ತೆ ರಾಜನು ಕೂಡ ಇವರಿಂದ ದೀಕ್ಷೆ ಸ್ವೀಕರಿಸಿ ಅವನು ಕೂಡ ಭಕ್ತನಾಗುತ್ತೆ. ದರೋಡೆಕೋರ ರಾಜ, ಅದ್ರ ಬದಲಾವಣೆ. ಎನಿವೆ ಈ ತರ ಎಲ್ಲ ನಾವು ನೋಡ್ತೀವಿ, ಶುದ್ಧ ಭಕ್ತರು, ಆಚಾರ್ಯರ ಪ್ರಭಾವ. ಆದ್ರೆ ವೇನ ಈ ತರ ಬದಲಾವಣೆ ಆಗ್ಲಿಲ್ಲ. ವೇನ ಹೇಳೋದು, ಅವನು ದುಷ್ಟನಾಗೆ ಉಳಿದ, ಅವನು ಕ್ರೂರಿಯಾಗೆ ಉಳಿದ, ಅವನ ಏನು ಇನ್ನ ಇವಾಗ ಇವರಿಗೆ ಉಪದೇಶ ಮಾಡ್ತಾರೆ, ಯಾರಿಗೆ ಮುನಿಗಳಿಗೆ, ಇವ್ರಿಗೆಲ್ಲ ಇವಾಗ ನನ್ನನ್ನೇ ನೀವು ಪೂಜಿಸ್ಬೇಕು, ನಾನೇ ಸೂರ್ಯ, ನಾನೇ ಚಂದ್ರ, ನಾನೇ ಈ ದೇವತೆ. ಯಾಕಂದ್ರೆ ಭಗವಂತ ಪ್ರತಿನಿಧಿಯಾಗಿ ದೇವತೆಗಳೆಲ್ಲ ಇದ್ದಾರೆ, ಅವರೆಲ್ಲ ನಮ್ಗೆ ಬೇಕಾಗಿರೋ ಅಗತ್ಯಗಳು ಕೊಡ್ತಾ ಇದ್ದಾರೆ. ಸೊ ರಾಜನ್ ಹೇಳ್ತಾನೆ, ನಾನೇ ಎಲ್ಲರ ಪ್ರತಿನಿಧಿ, ಎಲ್ಲ ದೇವತೆಗಳು, ಎಲ್ಲ ಜನರು, ಎಲ್ಲ ಭಗವಂತ. ಸೊ ನನ್ನನ್ನೇ ಪೂಜಿಸ್ಬೇಕು, ಸೊ ನನ್ನನ್ನ ನೀವು ಇದ್ ಮಾಡ್ಬೇಕು, ಅದು ಬಿಟ್ಬಿಟ್ಟು ಯಾರು ಕಾಣದೇ ಇರೋ ದೇವರು ಯಾರು ಇದ್ ಮಾಡ್ಬೇಕು. ಈ ರೀತಿ ಎನಿವೆ, ಸೊ ವೇನನ ಬಗ್ಗೆ ಹೇಳ್ತಾರೆ ಇವರು. ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಇವರು, ಪರಿಶೀಲನೆ ಮಾಡ್ತಾ ಇನ್ನೊಂದ್ಸಲ ಚಾನ್ಸ್ ಕೊಡಕ್ಕೆ ಪ್ರಯತ್ನ ಪಡ್ತಾರೆ, ಇನ್ನೊಂದ್ಸಲ ಉಪದೇಶ ಮಾಡ್ತಾರೆ ಅವನಿಗೆ, ವೇನನಿಗೆ. ಆದ್ರೆ ವೇನ ಮಾತು ಕೇಳೋದಿಲ್ಲ ವೇನ. ಹೇಳ್ತಾ ಇದ್ದಾರೆ, ಜನರ ಸನ್ನಿವೇಶ ಹೇಗಾಗಿದೆ ಅಂದ್ರೆ, ಒಂದು ಕಟ್ಟಿಗೆಯಲ್ಲಿ ಒಂದು ಕಡೆ ಬೆಂಕಿ, ಎರಡು ಕಡೆ ಬೆಂಕಿ ಇದ್ರೆ ಏನ್ ಮಾಡಕ್ಕ, ಒಂದು ಇರುವೆ, ಮಧ್ಯದಲ್ಲಿ ಇರುವೆ, ಎರಡು ಕಡೆ ಬೆಂಕಿ ಬರ್ತಾ ಇದ್ರೆ, ಹಾಗೆ ಬರ್ತಾ ಇದ್ರೆ ಸುಟ್ಟೋಗ್ಬಿಡುತ್ತೆ. ಏನು ಅದಕ್ಕೆ ಹೊರಗೆ ಬರೋ ಇದೇ ಇಲ್ಲ ಅದಕ್ಕೆ. ಸೊ ಆ ರೀತಿಯ ಜನರಿಗೆ ಆ ರೀತಿಯ ಸನ್ನಿವೇಶ ಆಗಿದೆ. ಒಂದು ಕಡೆ ನೋಡಿದ್ರೆ ಈ ಕಳ್ಳರೆಲ್ಲ ಇದ್ದಾರೆ, ಇನ್ನೊಂದ್ ಕಡೆ ನೋಡಿದ್ರೆ ಈ ರಾಜನೇ ದೊಡ್ಡ ಕಳ್ಳ. ಏನ್ ಮಾಡೋದು? ಸೊ ಎರಡು ಕೂಡ ಇವಾಗ ಎರಡು ಕಡೆನೂ ಹೀಗೆ ಇದೆ. ಸೊ ಆಮೇಲೆ ಈಗ ಸ್ವಲ್ಪ ಸಮಯ ತಗೊಳ್ತಾರೆ ಈ ರಾಜರು. ಈಗ ಮಂತ್ರಿಗಳ ಹಿಂದೆ ಸಮಯ ತಗೊಂಡ್ರು, ಹಾಗೆ ರಾಜರು ಕೂಡ ಸ್ವಲ್ಪ ಸಮಯ ತಗೊಂಡು ಈಗ ಮತ್ತೆ ಅವರು ರಾಜನನ್ನು ಕೊಂದು ಬಿಡ್ತಾರೆ. ಈಗ ಅವ್ರು ಹೇಳ್ತಾರೆ, ನೋಡೋಣ ರಾಜನಿಗೆ ಅವ್ನು ಚಾನ್ಸ್ ಕೊಡೋಣ, ಇಲ್ಲ ಅಂದ್ರೆ ಅವನನ್ನು ನಮ್ಮ ಶಾಪದಿಂದಾನೆ. ಸೊ ಹಿಂದೆ ಆತರ ಇರ್ತಾ ಇದ್ರು ಸಾಧು ಸಂತರು, ಅಷ್ಟು ಬಲಶಾಲಿಗಳು ಇರ್ತಾರೆ. ಮತ್ತೆ ಶಿಲಪ್ರಭಾತ್ ಬರೀತಾರೆ, ಈ ಕಲಿಗಳಲ್ಲಿ ಈ ತರ ಇಲ್ಲ, ಸಾಧು ಸಂತರಿಗೂ ಆ ಶಕ್ತಿ ಇಲ್ಲ ಅಂತಾನೆ ಹೇಳ್ಬಿಡ್ತಾರೆ. ಯಾಕಂದ್ರೆ ನಾವು ಆತರ ಅನ್ಕೊಳ್ಬಹುದು, ನಾನು ದೊಡ್ಡ ಸಾಧು, ನಾನು ಸಂತ, ನಾನು ಆತರ ಒಂದು ಇದು ಮಾಡ್ಬಿಡ್ತೇನೆ ಅಂತ ಶಾಪ ಕೊಟ್ಬಿಡ್ತೇನೆ. ಇಲ್ಲಾಂದ್ರೆ ನಾವು ಒಂದು ಹೇಳ ಅದೆಲ್ಲ ಆಗೋದಿಲ್ಲ ಕಲಿಯುಗದಲ್ಲಿ. ಕಲಿಯುಗ ಅಂದ್ರೆ ಭಗವಂತರು ಮಾಡುವ ವ್ಯವಸ್ಥೆಯಲ್ಲಿ ಸತ್ಯಾತ್ರೇಕ ದ್ವಾಪರ ಕಲಿಯುಗದಲ್ಲಿ ಇದಕ್ಕೆಲ್ಲ ಒಂದು ಅವಕಾಶನೇ. ಅಲ್ಲಿ ಪ್ರಭುಪಾದರು ಆದ್ರೂ ಹೇಳ್ತಾರೆ, ಕೇವಲ ಸಾಧು ಸಂತರು ಹರೇ ಕೃಷ್ಣ ಮಂತ್ರವನ್ನು ಜಪಿಸಿದ್ರೆ ಸಾಕು. ಮುಂದೆ ಹರೇ ಕೃಷ್ಣ ಮಂತ್ರವನ್ನು ಜಪ ಮಾಡ್ತಾ ಇದ್ರೆ ಎಲ್ಲವೂ ಕೃಷ್ಣ ಸಂಕಲ್ಪದಿಂದ ಸರಿ ಹೋಗುತ್ತೆ. ಹೇಗೆ ಅಂತ ಅದು ಆಗುತ್ತೆ. ಅದು ಎಲ್ಲವೂ ಆಕ್ಚುಲಿ ಹೇಳ್ತಾರೆ, ಒಂದು ಭಕ್ತರು ಒಂದು ಹೇಳೋದೆ,
ಒಂದು ರೀತಿಯಲ್ಲಿ 1970s 80s 70s 60s 70s ನೋಡಿದ್ರೆ ಈ ರಷ್ಯಾ ಅಮೆರಿಕದು ತುಂಬಾ ಇದು ನಡೀತಾ ಇತ್ತು, ಕೋಲ್ಡ್ ವಾರ್. ಯಾವಾಗ ಬೇಕಾದ್ರೂ ಯುದ್ಧ ಆಗ್ಬೋದಾಗಿತ್ತು. ಈಗಲೂ ಕೂಡ ಒಂದ್ ರೀತಿ ಹಾಗೆ ಇದೆ, ತಿರ್ಗಾ ಮತ್ತೆ ಸ್ಟಾರ್ಟ್ ಆಗಿದೆ. ಆಮೇಲೆ ಸೊ ಹಾಗೆಲ್ಲ ಇರುವಾಗ ಹೇಳ್ತಾರೆ, ಅದೇನೋ ಹೇಗೋ ಪ್ರಭುಪಾದರು ಒಂದ್ ಕಡೆ ಹೇಳ್ತಾರೆ, ಸದ್ಯದಲ್ಲಿ 3ನೇ ಮಹಾಯುದ್ಧ ಶುರು ಆಗ್ಲಿಕ್ಕಿದೆ ಅಂತ ಪ್ರಭುಪಾದರು ಹೇಳಿದ್ರು ಮಾತು 1970s. ಶಿಷ್ಯರು ಕೂಡ ಯಾವಾಗ ಪ್ರಭುಪಾದ ಯಾವಾಗ ಬರುತ್ತೆ ಮಹಾಯುದ್ಧ, ಆಮೇಲೆ ಏನಾಗುತ್ತೆ, ಆಮೇಲೆ ಪ್ರಭುಪಾದರು ಹೇಳ್ತಾರೆ, ಏನ್ ವರಿ ಮಾಡ್ಬೇಡಿ, ಅದೆಲ್ಲ ಆದ್ಮೇಲೆ ನಿಮ್ಗೆ ಪ್ರಚಾರ ಮಾಡಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳ್ತಾರೆ. ಇವಾಗ ಕೊರೋನಾ ಬಂದಿತ್ತು, ಕೊರೋನಾ ಒಂದ್ಸಲ ಬಂದ್ರೆ ಕಷ್ಟ ಸಮಯ, ಅದಾದ್ಮೇಲೆ ಜನರು ಕಷ್ಟಪಟ್ಟು ತುಂಬಾ ತಗೊಂಡ್ರು, ಎಲ್ಲರಿಂದ ತಗೊಳ್ಳಿದ್ರು. ಸೊ ಹಾಗೆ ಈ ತರ ಏನೇ ಆದ್ರೂ ಕೂಡ ತಾತ್ಕಾಲಿಕವಾಗಿ ಅಂತಿಮವಾಗಿ ಒಳ್ಳೇದೇ ಆಗುತ್ತೆ. ಆಮೇಲೆ ಈಗಿರುವ ಚೈತನ್ಯ ಮಹಾಪ್ರಭು ಬಂದಿರೋ ಸಮಯ ಕಲಿಯುಗ ಸುವರ್ಣ ಯುಗ. ಸೊ ಹಾಗೆ ಪ್ರಭುಪಾದರು ಶಿಷ್ಯರಿಗೆ ಹೇಳ್ತಾರೆ, ಇಲ್ಲ ಒಳ್ಳೇದೇ ಆಗುತ್ತೆ. ಆಮೇಲೆ ಸ್ವಲ್ಪ ಸಮಯ ಆದ್ಮೇಲೆ ಇದ್ರ ಬಗ್ಗೆ ಪ್ರಭುಪಾದ ಜೊತೆ ತುಂಬಾ ಕಾನ್ವರ್ಸೇಷನ್ಸ್ ಎಲ್ಲ ಇದೆ, ಶಿಷ್ಯರು ಎಲ್ಲ ಪ್ರಭುಪಾದ ಏನ್ ಹೇಳಿದ್ರು ಆಗುತ್ತೆ, ಅದು ಅವ್ರಿಗೆಲ್ಲ ಗೊತ್ತು, ತ್ರಿಕಾಲಜ್ಞರು. ಸೊ ಆಗುತ್ತೆ, ಸದ್ಯಕ್ಕೆ 3ನೇ ಯುದ್ಧ ಆಗ್ಲಿಕ್ಕಿದೆ, ಇನ್ನೊಂದಿದೆ ಆಗಿದೆ, ಈಗಿದೆ ಪ್ರಭುಪಾದ ಹಾಗೆ ಯೋಚನೆ ಮಾಡ್ತಾ ಇರ್ತಾರೆ. ಆಮೇಲೆ ಏನೋ ಒಂದು ಕಾನ್ವರ್ಸೇಷನ್ ಇದೆ, ಒಂದು ಕಾನ್ವರ್ಸೇಷನ್ ಅಲ್ಲಿ ಶಿಲಾ ಪ್ರಭುಪಾದರೆ ಒಂದ್ ರೀತಿ ಹೇಳೋದು, ಅಲ್ಲಿ ಏನು 3ನೇ ಮಹಾಯುದ್ಧ ಆಗ್ಲಿಲ್ಲ ಅಂದ್ರೆ ಪ್ರಭುಪಾದರು ಹೇಳೋದು, ಕೃಷ್ಣ ಆ ಡಿಸಿಷನ್ ನ ಸ್ವಲ್ಪ ಮುಂದೆ ಹಾಕಿ, ಸ್ವಲ್ಪ ಸಮಯ ಆಗ್ಲಿ, ಗೊತ್ತಾನೆ ಏನಕ್ಕೆ ಎಲ್ಲ ಕೃಷ್ಣ ಕೈಯಲ್ಲಿದೆ. ಅವ್ನ ಮಹಾಭಾರತ ಯುದ್ಧ ಯಾವಾಗ ಬೇಕಂದ್ರೆ ಅವ್ರ ಕೈಯಲ್ಲಿದೆ, ಅವ್ನು ಯಾವಾಗ ಬೇಕಾದ್ರೂ ಅದು ಮಾಡ್ಬೋದಾಗಿತ್ತು, ಅದು ಕೊನೆಗೆ ಮಾಡಿಸಿದ್ದು ಹಾಗೆ ಅವನ ಕೈಯಲ್ಲಿದೆ. ಸೊ ಯಾವಾಗ ಹೇಗಾಗ್ಬೇಕು ಅವನ ಕೈಯಲ್ಲಿ. ಸೊ ಪ್ರಭುಪಾದ ಹೇಳ್ತಾರೆ, ಬಹುಶಃ ಕೃಷ್ಣ ಭಗವಂತನ ಇನ್ನೊಂದು ಸ್ವಲ್ಪ ಸಮಯ ಆಗ್ಲಿ, ಇನ್ನೊಂದು ಸ್ವಲ್ಪ ಜನರಿಗೆ ಅವಕಾಶ ಮಾಡ್ಲಿಲ್ಲ, ಸ್ವಲ್ಪ ಆ ರೀತಿಯಲ್ಲಿ ಕೂಡ ಸಲ ಹೇಳ್ತಾರೆ. ಆಮೇಲೆ ಏನೇನೋ ಇದು ಭಕ್ತರು ಕೂಡ ಹೇಳೋ ಇದಿದೆ, ಭಕ್ತರು ಕೇಳೋದು ಇದು ಕೇಳಿದ್ದೆ ಒಂದು ಸ್ಟೋರಿಯಾಗೆ. ಇದು ರಷ್ಯಾದ ಇವರು ಕೂಡ ಅವ್ರದ್ದು ಯಾರ ಮೇಲೆ ತುಂಬಾ ಮ್ಯಾನೇಜ್ಮೆಂಟ್ ಇರುತ್ತೆ, USSR ಇದ್ದಾಗ ಅವ್ರಿಗೆ ಸ್ಪೆಷಲ್ ಇರುತ್ತೆ, ತರಕಾರಿಗಳು, ಫ್ರೂಟ್ಸ್ ಇದೆಲ್ಲ. ಇವಾಗೆಲ್ಲ ನೋಡ್ದು, ಯಾರು ನನ್ನ ಮೊನ್ನೆ ನೋಡ್ತಾ ಇದ್ದಾರೆ, ಯಾವ್ದು ಮ್ಯಾಂಗೋ ವೆರೈಟಿ 2.5 ಲಕ್ಷ ಅಂತ ಅದಕ್ಕೆ ಕೆಜಿ, ಯಾವ್ದೋ ವೆರೈಟಿ ಅಂತ ಹೇಳ್ತಾರೆ, 2.5 ಲಕ್ಷ. ನನಗೆ ಯಾವ್ದಪ್ಪ ಅದು. ಸೊ ಈ ರೀತಿ ಎಲ್ಲ ಇರ್ತವೆ, ಒಂದೊಂದು ಇದು ಪ್ರಾಡಕ್ಟ್ಸ್, ಒಂದೊಂದು ತರಕಾರಿ, ಒಂದೊಂದು ಹಣ್ಣುಗಳು ವಿಶೇಷ, ಅಷ್ಟು ಬೆಲೆ ಬಾಳುವುದು, ಅಷ್ಟು ರುಚಿಕರವಾದದ್ದು, ಅಷ್ಟು ಆರೋಗ್ಯಕರವಾದದ್ದು, ಅದಕ್ಕೆ ಅಷ್ಟು ಬೆಲೆ ಆಗ್ತದೆ. ಹೇಳ್ತಾ ಇದ್ರು USSR ದೇಶದಲ್ಲಿ ಅವರಿಗೆ ಯಾರು ಅಲ್ಲಿ ಮೇಲೆ ಸರ್ಕಾರದಲ್ಲಿ ಇರ್ತಾರೆ, ಅವರು ಅವರ ಫ್ಯಾಮಿಲಿಗೋಸ್ಕರ ಅಂತ ವಿಶೇಷವಾಗಿ ಒಂದು ನಡೆಯುವ ಒಂದು ವ್ಯವಸ್ಥೆ ಇತ್ತು, ಅವ್ರಿಗೆ ಬೆಳೆಸೋದು ಸ್ಪೆಷಲ್ ಜಾಗದಲ್ಲಿ ಎಲ್ಲ ಒಂದ್ ಕಡೆ. ಅಷ್ಟು ಒಂದು ಆರ್ಗ್ಯಾನಿಕ್ ಫಾರ್ಮಿಂಗ್ ಹೇಳ್ತೀವಲ್ಲ ಇವತ್ತು, ಸ್ಪೆಷಲ್ ಆಗಿ ಏನು ಕೆಮಿಕಲ್ ಇಲ್ದೇನೋ ಇನ್ನೊಂದಿಲ್ದೇನೋ ಆ ರೀತಿ ಎಲ್ಲ. ಸೊ ಇವ್ರು ಅಲ್ಲಿ ಆಕ್ಚುಲಿ ಎಷ್ಟೋ ಜನ ಭಕ್ತರಿದ್ರು, ಇವ್ರೇನ್ ಮಾಡ್ತಾ ಇರಂತೆ ಅಲ್ಲಿ ಅಲ್ಲೇನು ತಯಾರಾಗ್ತಾ ಇದೆ ಫ್ರೂಟ್ಸ್ ಇದೆಲ್ಲ ಇದನ್ನ ಅವರು ಮೊದಲಿಗೆ ಅಲ್ಲಿ ಹಾರ್ವೆಸ್ಟ್ ಆಗಿದ ತಕ್ಷಣವೇ ಭಗವಂತನ ಕೃಷ್ಣನಿಗೆ ಅರ್ಪಣೆ ಮಾಡಿದ್ರು. ಸೊ ಅಲ್ಲಿ ಯಾರೋ ಭಕ್ತರು ಬರೀತಾರೆ, ಸೀನಿಯರ್ ಡಿಸೈಪಲ್ ಒಬ್ರು ರವೀಂದ್ರ ಸ್ವರೂಪ್ ಮಹಾರಾಜ್ ಅಂತ ಯಾರು ಸೀನಿಯರ್ ಬರೀತಾರೆ, ಬಹುಶಃ ಇದೆಲ್ಲ ಸೇರಿ ಅಲ್ಲಿರೋ ಜನರಿಗೆ ಮನಸ್ಸು ಬದಲಾಯ್ತು. ಯಾಕಂದ್ರೆ ಆ ಜನರೇ ಯಾರು ಸರ್ಕಾರದ ಮೇಲಿರ್ತಾರೆ ಅವರೇ ಅಲ್ಲಿ ಏನೇನೋ ಬದಲಾವಣೆಗಳಾಯ್ತು, ಅವರೇ ಒಂದು ಕಾನೂನುಗಳ ಬದಲಾವಣೆ ಆಯ್ತು, ಮತ್ತೆ ಕೊನೆಯಲ್ಲಿ ಒಂದು ಸಮಯದಲ್ಲಿ ಅವರವರ ಮಧ್ಯೆನೆ ಜಗಳ ಆಯ್ತು, ಇದೆಲ್ಲ ಆಯ್ತು. ಇದೆಲ್ಲ ಆಗ್ಬೇಕು ಅಂದ್ರೆ ಇದು ಕೃಷ್ಣನು ಯಾವ ರೀತಿಯಲ್ಲಿ ಪ್ರಸಾದ ರೀತಿಯಲ್ಲಿ ಅವರಿಗೆ ಮನಸ್ಸನ್ನ ಬದಲಾವಣೆ ಮಾಡಿದ್ದೋ ಇಲ್ಲ ಇನ್ನೊಂದು ಮಾಡಿದ್ದೋ ಅಂತ. ಓಕೆ, ಹರೇ ಕೃಷ್ಣ. ಸೊ ಈ ಪರಿಶೀಲನೆ ನಡೀತಾ ಇದೆ, ವೇನನನ್ನು ಏನ್ ಮಾಡೋದು, ಬೇರೆಗೆ ಇನ್ನೊಂದು ಅವಕಾಶ ಕೊಡೋದಾ, ಇಲ್ಲದೆ ವೇನನನ್ನು ಇಲ್ಲ ಅವಕಾಶ ಕೊಡೋದು ಬೇಡ, ಇವಾಗ ಅವ್ರು ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ವೇನ ಏನಾದ್ರು ಒಪ್ಪಿದ್ರೆ, ಈಗ ನಾವ್ ಹೇಳೋ ರೀತಿಯಲ್ಲಿ ರಾಜ್ಯಭಾರ ಮಾಡಿದ್ರೆ ಅವನನ್ನು ಪಟ್ಟದಲ್ಲಿ ಇಡೋಣ, ಇಲ್ಲಾಂದ್ರೆ ಅವನನ್ನ ಈಗಲೇ ಅವನಿಗೆ ಮರಣದಂಡೆ ಕೊಡೋಣ ಅಂತ ಈಗ ಡಿಸೈಡ್ ಮಾಡ್ತಾರೆ. ಓಕೆ, ಎಲ್ಲರಿಗೂ ಧನ್ಯವಾದಗಳು. ಯಾರಾದ್ರೂ ಸೇರಿಸ್ಬೇಕು ಹೇಳ್ಬೇಕಂದ್ರೆ